ಕೇಂದ್ರದ ಅರಣ್ಯ ಮತ್ತು ಪರಿಸರ ಇಲಾಖೆ, ಉಡುಪಿ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಆಶ್ರಯದಲ್ಲಿ ಪಡುಬಿದ್ರಿ ಬ್ಲೂ ಫ್ಲಾಗ್ ಬೀಚ್ನಲ್ಲಿ ವಿಶ್ವ ಕೋಸ್ಟಲ್ ಕ್ಲೀನ್ ಆಫ್ ಡೇ ಕಾರ್ಯಕ್ರಮ ನಡೆಯಿತು. ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಕಾಪು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಜೇಮ್ಸ್ ಡಿ ಸಿಲ್ವಾ ಅವರಿಂದ ಪ್ರತಿಜ್ಞಾ ಬೋಧನಾ ಕಾರ್ಯಕ್ರಮ ನೆರವೇರಿತು. ಪ್ರತಿಜ್ಞೆ: ಶುದ್ಧ ಮತ್ತು ಆರೋಗ್ಯಕರ ಸಮುದ್ರವು ಭೂಮಿಯಲ್ಲಿನ ಜೀವಿಗಳಿಗೆ ಅತ್ಯಂತ ಮುಖ್ಯವೆಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ವಿಶ್ವ ಕೋಸ್ಟಲ್ ಕ್ಲೀನ್ ಡೇ ಕಾರ್ಯಕ್ರಮವನ್ನು ಗಿಡ ನೆಡುವುದರ ಮುಖೇನ ಉಡುಪಿ ಜಿಲ್ಲಾ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು ಚಾಲನೆಯನ್ನ ನೀಡಿದರು. ಕರಾವಳಿ ಸ್ವಚ್ಛತಾ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು, ಉಡುಪಿ ಜಿಲ್ಲೆ ಹೆಚ್ಚಾಗಿ ಕರಾವಳಿ ತೀರವನ್ನು ಹೊಂದಿದ್ದು, ಇಂತಹ ಸುಂದರವಾದ ಕರಾವಳಿ ಭಾಗವನ್ನು ಮನುಷ್ಯನು ತನ್ನ ಇಚ್ಛೆ ಬಂದಂತೆ ಎಲ್ಲೆಂದರಲ್ಲಿ ಕಸ ಬಿಸಾಕುವುದರ ಮೂಲಕ ಪರಿಸರ ಮಾಲಿನ್ಯದಿಂದ ಸಾಮಾಜಿಕ ಸ್ವಾಸ್ಥ್ಯ ಹಾಳುಗೆಡವಿದ ತಪ್ಪಿಗೆ ಮನುಷ್ಯರೇ ಸರಿಪಡಿಸುವಂತಹ ಕೆಲಸವಾಗುತ್ತಿದೆ. ಈ ಕಾರ್ಯ ಇಲ್ಲಿಗೆ ನಿಲ್ಲಬಾರದು. ನಿರಂತರವಾಗಿ ಸ್ವಚ್ಛ ಮಾಡುವುದರ ಮುಖೇನ ಉತ್ತಮ ಪರಿಸರವನ್ನ ಕಂಡುಕೊಳ್ಳೋಣ ಎಂದರು. ಇವತ್ತು ವರ್ಲ್ಡ್ ಕೋಸ್ಟಲ್ ಕ್ಲೀನ್ ಅಪ್ ಡೇ ಸಂಬಂಧಪಟ್ಟ ಹಾಗೆ ಜಿಲ್ಲಾಡಳಿತ ವತಿ ಹಾಗೂ ಟೂರಿಸಂ ಡಿಪಾರ್ಟ್ಮೆಂಟ್ ವತಿಯಿಂದ ಬೀಚ್ ಕ್ಲೀನ್ ಅಪ್ ಡೇ ಆಗ್ತಿದೆ. ಇಡೀ ಉಡುಪಿ ಜಿಲ್ಲೆಯಲ್ಲಿ 7 ಬೀಚಸ್ ಸೈಮಲ್ಟೇನಿಯಸ್ಲಿ NGOಗಳು, ಸ್ಟೂಡೆಂಟ್ಸು ಮತ್ತೆ ಸ್ಥಳೀಯ ಗ್ರಾಮ ಪಂಚಾಯತ್ನವರು, ಪೊಲೀಸ್ ಇಲಾಖೆ, ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಮತ್ತೆ ಸಂಘ ಸಂಸ್ಥೆಗಳೆಲ್ಲರೂ ಸೇರ್ಕೊಂಡು ಇವತ್ತು ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ನಾನು ಇವತ್ತು ಇಲ್ಲಿ ಪಡುಬಿದ್ರಿ ಬೀಚಲ್ಲಿ ಬಂದಿದ್ದೀವಿ. ಇಲ್ಲಿ ನಾವು ಸುಮಾರು 100 ಜನಕ್ಕಿಂತ ಜಾಸ್ತಿ ನಾವು ಕ್ಲೀನಪ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇದೇ ತರ ಉಡುಪಿಯಲ್ಲಿ 7 ಬೀಚ್ಗಳಲ್ಲಿ ಸೈಮಲ್ಟೇನಿಯಸ್ಲಿ ಆಗ್ತಿದೆ. ಪ್ಲಾಸ್ಟಿಕ್ ಕಸಗಳನ್ನು ಕ್ಲಿಯರ್ ಮಾಡುವಂಥದ್ದು ಕೆಲಸ ಮಾಡ್ತಾ ಇದ್ದೀವಿ. ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕಿ ವಿಂಧ್ಯಾ ಎನ್ಎಂ ಅವರು ಮಾತನಾಡಿ, ಪ್ರವಾಸೋದ್ಯಮ ಮತ್ತು ಜಿಲ್ಲಾಡಳಿತ ಒಟ್ಟು 7 ಕೋಸ್ಟಲ್ ಬೀಚ್ಗಳನ್ನು ಆರಿಸಲಾಗಿದೆ. ಅದರಲ್ಲಿ ಪಡುಬಿದ್ರಿಯ ಬೀಚಿನ ಸ್ವಚ್ಛತಾ ಕಾರ್ಯಕ್ರಮವನ್ನು SP ಅವರು ಉದ್ಘಾಟಿಸಿ ಭಾಗವಹಿಸಿದ್ದು, ಬ್ಲೂ ಫ್ಲಾಗ್ ಬೀಚ್ನಿಂದ ಪಡುಬಿದ್ರಿಯವರೆಗೆ ಸ್ವಚ್ಛತಾ ಕಾರ್ಯವನ್ನು ಮಾಡಲಿದ್ದೇವೆ. ಇದು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ 19 ಮತ್ತು 20ನೇ ತಾರೀಕಿನಂದು ವರ್ಲ್ಡ್ ಕೋಸ್ಟಲ್ ಕ್ಲೀನ್ ಡೇಯನ್ನು ಆಚರಿಸುತ್ತಾ ಬರುತ್ತಿದ್ದೇವೆ ಎಂದು ಹೇಳಿದರು. ನಮಸ್ತೆ ಎಲ್ಲರಿಗೂ. ಇದು ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾಡಳಿತದಿಂದ ಒಟ್ಟು ಉಡುಪಿ ಜಿಲ್ಲೆಯಲ್ಲಿ 7 ಬೀಚ್ಗಳನ್ನ, ಕೋಸ್ಟಲ್ ಏರಿಯಾಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಪಡುಬಿದ್ರಿ ಬೀಚ್ ಅಲ್ಲಿ ನಮ್ಮ ಮಾನ್ಯ SP ಸಾಹೇಬರು, ಉಡುಪಿ ಜಿಲ್ಲೆ SP ಸಾಹೇಬರು ಬಂದು ಇನಾಗ್ರೇಷನ್ ಮಾಡಿದ್ರು. ಮತ್ತೆ ನಮ್ಮೊಂದಿಗೆ ಈ ಕ್ಲೀನಿಂಗ್ ಕೆಲಸದಲ್ಲಿ ಸಹ ಭಾಗಿಯಾಗಿದ್ದಾರೆ. ಸೊ ನಾವು ಇಲ್ಲಿ ಬ್ಲೂ ಫ್ಲಾಗ್ ಬೀಚ್ ಇಂದ ಪಡುಬಿದ್ರಿವರೆಗೆ ನಮ್ಮ ಕ್ಲೀನಿಂಗ್ ಕೆಲಸವನ್ನ ಮಾಡ್ತೀವಿ. ಇದು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ 19 ಅಥವಾ 20ನೇ ತಾರೀಕು ನಾವು ವರ್ಲ್ಡ್ ಕೋಸ್ಟಲ್ ಕ್ಲೀನಿಂಗ್ ಡೇ ಅಂತ ಹೇಳಿ ಆಚರಣೆ ಮಾಡ್ತಿದ್ದೀವಿ. ಸೊ ಇವತ್ತು ಆ ದಿನ ಆಗಿದೆ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ SP ಹರಿರಾಮ್ ಶಂಕರ್, ಪ್ರವಾಸಿ ಸಹಾಯಕ ನಿರ್ದೇಶಕಿ ವಿಂಧ್ಯಾ NM, CRZನ ಡೆಪ್ಯೂಟಿ ಡೈರೆಕ್ಟರ್ ರಾಮಲಿಂಗಂ, ಪರಿಸರ ಅರಣ್ಯ ಮತ್ತು ಹವಾಮಾನ ಇಲಾಖೆಯ ಟೆಕ್ನಿಕಲ್ ಅಸಿಸ್ಟೆಂಟ್ ಭಾವನಾ, ಕಾಪು ಪುರಸಭಾ ಕಾರ್ಯಕ್ರಮ ನಿರ್ವಹಣಾಧಿಕಾರಿ ಪಡುಬಿದ್ರಿ ಪಂಚಾಯತ್ ಅಧ್ಯಕ್ಷೆ ಶಶಿಕಲಾ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಹೆಗ್ಡೆ, ಬ್ಲೂ ಫ್ಲಾಗ್ ಬೀಚ್ನ ಪ್ರಬಂಧಕರಾದ ವಿಜಯ್ ಶೆಟ್ಟಿ ಹಾಗೂ ಸಿಬ್ಬಂದಿಗಳು, ಹೆಜಮಾಡಿ ಕೋಸ್ಟಲ್ ಸಂಸ್ಥೆಯ ಸದಸ್ಯರು ಹಾಗೂ ಸಂಜೀವಿನಿ ಒಕ್ಕೂಟದ ಸದಸ್ಯರು ಉಪಸ್ಥಿತರಿದ್ದರು. ರವಿರಾಜ್, V4 ನ್ಯೂಸ್, ಪಡುಬಿದ್ರೆ. വിശ്വാസത്തിന്റെയും പാരമ്പര്യത്തിന്റെയും പുത്തനഴകോടെ ബിന്ദു ജ്വല്ലറി, കാസർഗോഡ്, സുള്ളിയ.